ಕೋವಿಡ್ ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 7 ಗ್ರಾಮಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಸೀಲ್ ಡೌನ್ ಪ್ರದೇಶಕ್ಕೆ ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಭೇಟಿ ನೀಡಿದರು. ಅಜ್ರಿ, ಆಲೂರು, ನಾಡ, ಕಂಬದಕೊಡೆ, ಶಿರೂರು, ಕವರಾಡಿ, ಜಡ್ಕಲ್, ಮುದೂರು ಮತ್ತು ಇಡೂರು, ಕುഞ്ഞാಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನ ಪಡೆದು ಹೊರಗಿನಿಂದ ಬಂದವರು ಮನೆಗಳಿಗೆ ತೆರಳಲು ಅವರ ಅಭಿಪ್ರಾಯವನ್ನ ತಿಳಿದು ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುತ್ತೇನೆ ಎಂದು ಹೇಳಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತೆಯರು ಜನರನ್ನ ಜಾಗೃತಗೊಳಿಸುವುದರೊಂದಿಗೆ ಮನೋಬಲ ಹೆಚ್ಚಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಅವರಿಗೆ ಈಗ ಕೊಡುವ ಸೌಲಭ್ಯಗಳು ಕಡಿಮೆಯಾಗಿದೆ. ಅದಕ್ಕೆ ಇನ್ನು ಹೆಚ್ಚಿನ ಸೌಲಭ್ಯವನ್ನ ನೀಡುವಲ್ಲಿ ಪಂಚಾಯತ್ ಅಧಿಕಾರಿಯೊಂದಿಗೆ ಚರ್ಚಿಸಿ ನೀಡುವುದಾಗಿ ತಿಳಿಸಿದರು. ನಾಡ ಗ್ರಾಮದಲ್ಲಿ ಈಗಾಗಲೇ ಸುಮಾರು 3400 ಪ್ರಥಮ ಹಂತದ ಕೋವಿಡ್ ಲಸಿಕೆಯನ್ನ ನೀಡಲಾಗಿದೆ ಹಾಗೂ 580 ಎರಡನೇ ಹಂತದ ಲಸಿಕೆಯನ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡದಲ್ಲಿ ನೀಡಲಾಯಿತು. ಇದೊಂದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಕೊರೋನಾ ಮುಕ್ತ ಗ್ರಾಮವಾಗಿಸುವಲ್ಲಿ ಎಲ್ಲರ ಸಹಾಯವನ್ನ ಆಶಿಸಿದರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 7 ಗ್ರಾಮಗಳನ್ನು ನಾವು ಸೀಲ್ ಡೌನ್ ಮಾಡಿದ್ದೇವೆ. ಆಜರಿ, ಆಲೂರು, ನಾಡ, ಕಂಬದಕೋಣೆ, ಶಿರೂರು, ಕವರಾಡಿ, ಜಡ್ಕಲ್, ಮುದೂರು, ಇಡೂರು, ಕುഞ്ഞാಡಿ ಒಟ್ಟು 7 ಗ್ರಾಮ. ಎಲ್ಲ ಕಡೆಯಲ್ಲಿ ಜನರನ್ನು ಸಂಪರ್ಕ ಮಾಡಿ ಜನರ ಕೆಲವರ ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಏನೇನು ಬೇಕು ಎನ್ನುವಂಥ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುವುದರೊಂದಿಗೆ ಆಶಾ ಕಾರ್ಯಕರ್ತರು ಎಲ್ಲ ಕಡೆಯಲ್ಲಿ ಹೋಗಿ ತಮ್ಮ ಭಾವನೆಯನ್ನು ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ವ್ಯಾಕ್ಸಿನೇಷನ್ ಭಾಳಷ್ಟು ಮಟ್ಟದಲ್ಲಿ ಈಗಾಗಲೇ ನಾಡದಲ್ಲಿ 3,000 ಚಿಲ್ಲರೆ 3,450 ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ಎರಡನೇ ಡೋಸನ್ನು 500 ಚಿಲ್ಲರೆ 585 ಕೊಟ್ಟಿದ್ದಾರೆ. ಅದನ್ನು ಶೀಘ್ರದಲ್ಲಿ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಾಡ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರದೇಶಗಳನ್ನು ಸೀಲ್ ಡೌನ್ ಮಾಡುವ ಮೂಲಕ ಪಂಚಾಯತ್ನ ಅಧ್ಯಕ್ಷರಾದ ದಿನೇಶ್ ಶೆಟ್ಟಿ, ಆರೋಗ್ಯಾಧಿಕಾರಿ ಡಾಕ್ಟರ್ ಚಿಕ್ಮೂರಿ, ಹರೀಶ್ ಮೊಗವೀರ, ಗಂಗೊಳ್ಳಿ ಠಾಣಾಧಿಕಾರಿ ನಂಜಪ್ಪ ನಾಯಕ್, ಲೋಕೇಶ್ ನಾಯಕ್ ಬಡ್ಕಲ್, ಉದಯ್ ಪಡುಕೋಣೆ ಹಾಗೂ ಪಂಚಾಯತ್ನ ಸರ್ವ ಸದಸ್ಯರು ಕಾರ್ಯಪ್ರವೃತ್ತರಾದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.